ಓಕೆ, ಬಿಸಿ ಬಿಸಿಯಾದಂತಹ ಹಾಗಲಕಾಯಿ ಗಸರು ರೆಡಿ ಆಗಿದೆಯಲ್ಲ. ತರಕಾರಿ ಪ್ರಿಯರಿಗೆ ಇದಂತೂ ಫುಲ್ ಹೇಳಿ ಮಾಡಿಸಿದ್ದು. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ನೋಡಿ. ಓಕೆ, ಪ್ರಫುಲ್ಲ ಮ್ಯಾಮ್ ಸಖತ್ತಾಗಿರುವಂತಹ ಹಾಗಲಕಾಯಿ ಮತ್ತು ಎಲ್ಲ ತರಕಾರಿಗಳೆಲ್ಲ ಮಿಕ್ಸ್ ಮಾಡಿ ಒಂದು ಸ್ಪೆಷಲ್ ಆದಂತಹ ಗಸರು ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತದೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಮೊದಲಿಗೆ ಹಾಗಲಕಾಯಿ, ಬೆಂಡೆಕಾಯಿ, ಬೀನ್ಸ್, ಆಲೂಗಡ್ಡೆ, ಅಮಟೆಕಾಯಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು, ನೀರು ಹಾಕಿ ಬೇಯಿಸಿ. 1 ಕಪ್ ತೆಂಗಿನ ತುರಿಗೆ, ಒಣಮೆಣಸು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ ಧನಿಯಾ ಬೀಜ, ಉದ್ದಿನ ಬೇಳೆಯನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲೆಯನ್ನ ಬೇಯಿಸಿದ ತರಕಾರಿಗೆ ಸೇರಿಸಿ ಕುದಿಸಿ. ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಲ್ಲಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಬಿಸಿ ಬಿಸಿಯಾದ ಹಾಗಲಕಾಯಿ ಗಶಿ ಸವಿಯಲು ಸಿದ್ಧ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿ